ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಪುಣ್ಯಕ್ಷೇತ್ರ ಕಡಲ ಸಿರಿ ಸೀಮೆದ ಉಡಲಗುಂಡೊಡು ಸಸಿ ಬಿತ್ತಲದ ಮಣ್ಣ ತುಡರ ದಂಡಡು ಬೆಳಗುನ ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ. ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರ ತುಳುನಾಡಿನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಪ್ರಮುಖವಾದದ್ದು. ಪ್ರಕೃತಿಯ ಸೊಗಸಿನೊಂದಿಗೆ ಕಾರಣಿಕದಿಂದ ಭಕ್ತರನ್ನಾಕರ್ಷಿಸುತ್ತಿರುವ ರಮಣೀಯ ಕ್ಷೇತ್ರ. ಅಭಯನು ಕೋರಿನ ಮಹಾದೇವಿ ಅಭಯಂಕರಿ ಭಕ್ತಿದ ಸೊಗಿಪುಗು ಒಲಿನ ಶುಭ ಶಂಕರಿ. ಅಭಯನು ಕೋರಿನ ಮಹಾದೇವಿ ಅಭಯಂಕರಿ ಭಕ್ತಿದ ಸೊಗಿಪುಗು ಒಲಿನ ಶುಭ ಶಂಕರಿ. ಮಟ್ಟಲ ಬೆಪ್ಪುಡು ಕಾಪುನ ಕರುಣಾಕರಿ ಪುಣ್ಯದ ಕ್ಷೇತ್ರಡು ಮೆರಪಿನ ಜಗದೀಶ್ವರಿ. ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ. ಪಡುವಣದ ಕಡಲಿನ ಮಡಿಲಲ್ಲಿ ಉದ್ದಕ್ಕೂ ಹರಡಿರುವ ಮರಳ ರಾಶಿಯ ಮೇಲೆ ನೆಲೆಯಾದ ತಾಯಿ. ಪತ್ತಪ್ಪೆ ಜೋಕುಲು ಒಂಜಾದ ಸುಗಿತೆರ ಮಡಸ್ಥಾನ ಪಾಡೊಂದು ಅಪ್ಪೈರೇನು ಕಂಚಿಲ್ದ ಸೇವೆಲ ತೂಪಿನ ಗಳಿಗೆಡು ಕಣ್ಣುಲ ದಿಂಜಿಂಡು ಐಸಿರೋಡು. ಪತ್ತಪ್ಪೆ ಜೋಕುಲು ಒಂಜಾದ ಸುಗಿತೆರ ಮಡಸ್ಥಾನ ಪಾಡೊಂದು ಅಪ್ಪೈರೇನು ಕಂಚಿಲ್ದ ಸೇವೆಲ ತೂಪಿನ ಗಳಿಗೆಡು ಕಣ್ಣುಲ ದಿಂಜಿಂಡು ಐಸಿರೋಡು. ಲೋಕಗೋ ಬೊಲ್ಪುನು ತೋಜಾದ ತುಳುವೆರಾವು ಸೊಲುಡು ಉಂತಿ ತ್ರಿಲೋಕ ಸುಂದರಿ. ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ. ಏ ತುಂಜಿ ಪುರ್ಲು ಈ ಪುಣ್ಯಕ್ಷೇತ್ರ ಏ ತುಂಜಿ ಪುರ್ಲು ಈ ಪುಣ್ಯಕ್ಷೇತ್ರ ಕಡಲ ಸಿರಿ ಸೀಮೆದ ಉಡಲಗುಂಡೊಡು ಸಸಿ ಬಿತ್ತಲದ ಮಣ್ಣ ತುಡರ ದಂಡಡು ಬೆಳಗುನ ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ. ಭಗವತಿ ಆರಾಧನಾ ಸಂಪ್ರದಾಯ ಕೇರಳದಲ್ಲಿ ಹಾಗೂ ತುಳುನಾಡಿನಲ್ಲಿ ಪ್ರಚಲಿತದಲ್ಲಿದ್ದು ದೈವಾರಾಧನೆಯ ಅಂಶಗಳನ್ನು ಒಳಗೊಂಡಿದೆ. ಮಾನವಿ ಸಂಬಂಧಿ ಹಿನ್ನೆಲೆಯೊಂದಿಗೆ ದೈವಿ ಶಕ್ತಿಗಳು ಆರಾಧಕ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಇಷ್ಟಾರ್ಥ ಸಿದ್ಧಿ ಸಾಧಿಸಿ ಕೊಡುತ್ತೇವೆಂಬ ನಂಬಿಕೆ ಆಸ್ತಿಕ ಬಂಧುಗಳದ್ದಾಗಿದೆ.
ಪತ್ತಪ್ಪೆ ಜೋಕುಲ ಚಿತ್ತೋದ ಭಕ್ತಿಗೆ ಶಕ್ತಿನು ಒದಗಾದ ಕಾಪುಲೇ ಪತ್ತಪ್ಪೆ ಜೋಕುಲ ಚಿತ್ತೋದ ಭಕ್ತಿಗೆ ಶಕ್ತಿನು ಒದಗಾದ ಕಾಪುಲೇ 800 ವರ್ಷಗಳ ಇತಿಹಾಸವುಳ್ಳ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಗರ್ಭಗುಡಿಯ ಸುತ್ತಲೂ ಮರಳಿನ ರಾಶಿಯನ್ನ ನೋಡಬಹುದು. ಈ ಕ್ಷೇತ್ರದ ವಿಶೇಷತೆಗಳಲ್ಲಿ ಇದು ಒಂದು. ಬುಂಡಾಭಿಷೇಕುಲು ಈ ಪುಣ್ಯ ತಾನುಡೆ ಮಡಸ್ಥಾನ ಸೇವೆಲು ಚಯುಗೆ ಬುಂಡಾಭಿಷೇಕುಲು ಈ ಪುಣ್ಯ ತಾನುಡೆ ಮಡಸ್ಥಾನ ಸೇವೆಲು ಚಯುಗೆ ಕಂಚಿಲ್ದ ಪರಕೆರು ಈ ಶುಭ ಗಳಿಗೆಡು ಅಪ್ಪೆನ ಪಾದುಗೆ ಅರ್ಪಣೆನೇ ಕಂಚಿಲ್ದ ಪರಕೆಲು ಈ ಶುಭ ಗಳಿಗೆಡು ಅಪ್ಪೆನ ಪಾದುಗೆ ಅರ್ಪಣೆನೇ. ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರ ಭಾರಿ ಪ್ರಾಚೀನವಾಯಿನ ಸುಮಾರು 1300 ಇಸವಿ ಪಂಡ 700-800 ವರ್ಷದ ಪಿರಾಕದ ಒಂಜಿ ಇತಿಹಾಸ ಪ್ರಸಿದ್ಧವಾಯಿನ ಕ್ಷೇತ್ರ. ಕಾಸರಗೋಡು ಜಿಲ್ಲೆ ಪಕ್ಕ ಈ ತುಳುನಾಡದ ಈ ಪ್ರದೇಶೋಡು ಪರಡದಿನ ನಮ್ಮ ಪಡ್ಡಾಯಿ ಕಡಲದ ಬರಿಟು ಪುನಃ ಸಾಮಾನ್ಯ ಪದ್ನನ್ಮ ಕ್ಷೇತ್ರೋಡು ಭಗವತಿ ಕ್ಷೇತ್ರೋಡು ಒಂದು ಒಂಜಿ ಕ್ಷೇತ್ರ. ತೆನ್ಕ ಹಿಡಿದು ಬೆಳಕಾಯಿ ಬತ್ತದು ಪೆಜಂಪಾಡಿ ಸಸಿಹಿತ್ಲು ಪನ್ಪಿನ ಒಂಜಿ ಪುದರ್ ಅನಾದಿ ಕಾಲೋಡು ಇಡೆಗಿತ್ತಣಿಗೆ ಪಂಡ ನುಡಿಗಟ್ಟಡು ಆ ಶಬ್ದಲು ಮತ್ತು ಎತ್ತಿನ ಹಿಡ್ದ ಹತ್ರ ಇನ್ನಿಕ್ಕಲ ತೆನ್ಕಾಯಿ ಪೋಂಡ ಅಲ್ಪ ಈ ಪದಪ್ರಯೋಗ ಉಂಡು. ವಿಶ್ರಾಂತಿಗೋಸ್ಕರ ಬತ್ತದಿ ಕಟ್ಟೆಡು ಅಕಲು ಕುಲಿಯರ ಪನ್ಪಿನ ಇತಿಹಾಸ ಉಂಡು. ಪೌರಾಣಿಕವಾಯಿನ ಸಂಬಂಧ ಪ್ರತಿಯೊಂದು ಕ್ಷೇತ್ರಗಳ ಉಂಡು. ಅಂಚಾದ 4 ಶಕ್ತಿಲು ಕ್ಷೇತ್ರಪಾಲನ ಜೊತೆಟ್ಟು ಮೂಲು ತಂಪಗು ಉಂತಿಯರು ಅಸರು ಪರಿಯರು ಪನ್ಪಿನ ಮಾತೆರೆಗಳ ಗೊತ್ತಿತ್ತಿಂಚಿನ ಕಥೆಗಳು. ದುರ್ಗಾಶಕ್ತಿ ಮೂಲು ಪಲಿ ಎನಡ್ದುಂಬು ಅಸರ್ಗೆ ತೊಂಡೆರು ಪನ್ಪಿನ ಒಂಜಿ ಕೋಪೋಡು 6 ಮೂಲಿಕಾಪುರೋಡು ಪುಲೈ ಶಾಂಭವಿ ನದಿ ತಾಡಿಟ್ಟು ಪಂಚದುರ್ಗಾಶಕ್ತಿ ಆದ ನೆಲೆ ಉಂತಿನಲ್ಲ ಇತಿಹಾಸದ ಕತೆ. ಅಲ್ತು ಪಕ್ಕ ಪದ್ಮಾಸನ ಪಾಡ್ದು ಮೂಲ್ಕೊಲ್ದು ಅಭಯಹಸ್ತನು ಚಾಚಿದು ಭಕ್ತರನ್ನ ಇಷ್ಟಾರ್ಥನು ನೆರವೇರಿಸಿ ಕೊರಳು ಪಣಪಿನ ದೃಷ್ಟಿಡು ಕೋಡಿಕಾರ್ನವ ವಂಶಸ್ಥರಿಗೆ ಆರು ಒಲಿದು ಮುಲ್ಪ ನೆಲೆಯಾಯರು ಪನ್ಪಿನ ಪುರಾಣ ಪ್ರಸಿದ್ಧ ವಾಯಿನಂಚಿನ ಕಥೆಗಳು. ನೀಕು ಈ ಕ್ಷೇತ್ರ ಮಸ್ತ್ ಬುಲಿಯದಂಡು ಮಸ್ತ್ ಅಭಿವೃದ್ಧಿಲಾತಂಡು ಅವತ್ತಂದೆ ಭಕ್ತರನ್ನ ಸಂಖ್ಯೆಲ ಜಾಸ್ತಿ ಒಂದು ಪೋಂದುಂಡು. ದೇಶೋಡ್ಲ ವಿದೇಶೋಡ್ಲ ಮಸ್ತ್ ಸಂಖ್ಯೆಡು ಮುಲ್ತ ಭಕ್ತರುಲ್ಲೇರು ಪಂಡ ಆ ಕಾಲೊಳ್ದು ಈ ಕಾಲ ಮುಟ್ಟಲ ಒರಿದ ಬೈದಿನ ಕ್ಷೇತ್ರದ ಒಂಜಿ ಕಲೆ ಕಾರ್ಣಿಕದ ದೃಷ್ಟಿಡು ಒಂಜಿ ಸರ್ತಿ ಬತ್ತ ಪೋಯಿನ ಭಕ್ತರು ತಿರುಗದ ಬರೊಂದೇ ಉಲ್ಲೇರು. ಬಾಲ್ಯೋಡು ಈ ಭೂಮಿಡು ಬುಲೆದಿನ ಬಾಲೆ ಇನ್ನಿಕ್ ಪುಂಜವಾದ ಪ್ರಾಯ ಆದ ತುಲೆ ಇನ್ನಿಕ್ ಅಮೇರಿಕೊಡ್ದಲ್ಲ ಇಡೆ ಬತ್ತದ ಮೂಲಕುಲ್ದು ಅಮ್ಮನ ಸೇವೆಗೋಸ್ಕರ ಇತ್ತೆ ಉಂತುದ್ದೇರು ಪನ್ಪಿನ ಒಂಜಿ ಸಂತೋಷದ ವಿಷಯ. ಅಂಚಾದ ಜಾತಿ ಪರಜಾತಿ ಮಾತ ಬಂಧುಲೇನು ಒಟ್ಟು ಸೇರ್ಸಾದ ಅಮ್ಮನ ಜೀರ್ಣೋದ್ಧಾರ ಅಭಿವೃದ್ಧಿದ ಕೆಲಸ ಕಾರ್ಯಗಳು ಮಾತಿರಲ ಭಾಗಿಯಾದ ಉಲ್ಲೇರು ಅವು ಅಕಲ್ನಕಲ್ನ ಇಷ್ಟಾರ್ಥನಾರ ನೆರವೇರಿಸೋದು ಕೊರ್ತೇರು ಪನ್ಪಿನ ಒಂಜಿ ಅಭಿಮಾನದ ಸಂಗತಿ. ಆ ಕಾಲೋಡು ಆ ಬೆಚ್ಚ ಪೊಯ್ಯದ ಮಿತ್ತು ಯಾನ ಬತ್ತ ನೆಲೆಯಾಯನೆ ಅಂಚನೆ ಆ ಪೊಯ್ಯನ ವರ್ತನೆಗೋಸ್ಕರ ಇನ್ನಿಕ್ಲ ಅಂಗಣಗು ಎಂಕುಲು ಹಾಸುಗಲ್ಲು ಪಾಡ್ದಿಜ ಅವೊಂಜಿ ಸಂಕೇತ ಮಾತ್ರವಾದ ಒರಿದನು. ಬೊಕ್ಕೊಂಜಿ ದಾದ ಪಂಡ ಇತ್ತದ ಇಂಗ್ಲೀಷ್ ಪದಟು ಆಕ್ಯುಪಂಕ್ಚರ್ ಪನ್ಪಿನ ದೈಹಿಕವಾಯಿನ ಆರೋಗ್ಯಗೋಸ್ಕರಗಳ ಈ ಪೊಯ್ಯೆ ಅಂಚನೆ ಉಂತದುಂಡು. ನಮ್ಮ
ಈ ಪ್ರದೇಶ ಮುಲ್ಪದ ಈ ತೆಂಗು ತಾರದ ತೋಟಲು ಒಂದು ಮಾತ ಪಚ್ಚ ಪಸರು ಆ ಕಾಲೊಡ್ದು ಈ ನಿಕ್ಲ ಒರಿದಂಡು ಮುಡಾಯಿಡು ಪುನಿಚಿತಿ ಆ ನಂದಿನಿ ತುದೆ ಉತ್ತರಡು ಆ ಪರಪುನ ಶಾಂಭವಿ ತುದೆ ಒಂದು ರಡ್ಡಲ ಒಟ್ಟುಗಾದ ಕಡಲು ಸೇರೋಣ ಒಂತೆ ದೂರಡು ಉತ್ತರದ ದಿಕ್ಕಡು ತೋಜಿದು ಬರ್ಪುಣು ಅಂಚಾದ ಭಕ್ತರಿಗೋಸ್ಕರ ಶುಕ್ರವಾರದ ದಿನ ಸಂತರ್ಪಣಾ ಸೇವೆ ಎಲ್ಲಂಜಿ ಫೆಬ್ರವರಿ 24 ನಡುಪುನ ಪ್ರತಿಷ್ಠಾವರ್ಧಂತಿ ಸೇವೆ ಬೊಕ್ಕ ಏಪ್ರಿಲ್ 14 ನಡುಪುನ ವಾರ್ಷಿಕ ನಡಾವಳಿ ಉತ್ಸವ ಅದೇ ವರ್ಷ 2023 ನಡುಪಂಚತಿ ನಮ್ಮ ನವರಾತ್ರಿ ಮಹೋತ್ಸವ ಒಂದು ಮಾತ ನಿರ್ದಿಷ್ಟವಾಯಿನ ಉತ್ಸವಾದಿ ಕಾರ್ಯಕ್ರಮಲು ಸಂತರ್ಪಣಾ ಸೇವೆಲು ಭಕ್ತರನ್ನ ಹಿಡೆಗೆ ಬರ್ಪಿನ ಹೆಚ್ಚಿನ ಸಂಖ್ಯೆಯಲು ಈ ಕ್ಷೇತ್ರದ ಬೆಳವಣಿಗೆದ ದೃಷ್ಟಿಡು ಅವು ಪೂರಕವಾದ ಉಂಡು ಚಾದ ನಮ್ಮ ಯೋಜನೆಯಲ್ಲೂ ನನ್ನೆಲ್ಲ ನೆತ್ತ ಪ್ರಗತಿದ ಹಂತೋಡು ನಮಗೆ ಭೂಮಿದ ಕೊರತೆ ಎತ್ತಿ ನಡೆದ ಹತ್ರ ಅವೆಲ್ಲ ಐನಾತ್ ಭಕ್ತರನ್ನ ನೆರವುಡು ದೆತ್ತೊಂದು ಮುಲ್ಪ ಒಂಜಿ ಶಾಶ್ವತವಾಯಿನ ಬತ್ತು ಗೋಪಿನ ಕಲೆಗೆ ಕುಲ್ಲರೆಗ ಮುಂಚಿನ ಒಂಜಿ ವಸತಿ ಗೃಹದ ನಿರ್ಮಾಣ ಆವಡು ಪನ್ಪಿನ ಎಂಕಲ್ನ ತುಂಬುದ ಕೆಲವು ಯೋಜನೆ ಅಭಿವೃದ್ಧಿ ಕಾರ್ಯಗಳು ಬಂತ 2014 ಇಸವಿಡ ಆದ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶ ಆತಂಡು ನನ್ನ 16 ವರ್ಷದ ಬಕ್ಕ 2025 ಇಸವಿಡ ಕೂಡ ಬ್ರಹ್ಮಕಲಶ ಅಭಿವೃದ್ಧಿ ಕಾರ್ಯಗಳು ಆವಡುತ್ತಂಡು ಆ ಸಮಯಡು ಇಂಕ್ಲೆಗೆ ನನ್ನಲ್ಲ ಬೆಳವಣಿಗೆದ ಹಂತೋಡು ಮಲ್ಪಂಚಿತಿ ಕೆಲಸ ಕಾರ್ಯಗಳು ಮಸ್ತು ಉಂಡು ಐಕ ಬೋಡ್ತಿನಾಥ ಆರ್ಥಿಕ ಸಂಪನ್ಮೂಲಲು ಒದಗದು ಬರಡು ಅವು ದೇವೇರಿ ಯಾಪಲ ನೆರವೇರಿಸಾದ ಕೊರ್ತೇರೆ ಅಪ್ಪೆಗೆ ಕರಿನ ಸರ್ತಿ ಬಂಗಾರದ ಉತ್ಸವ ಮೂರ್ತಿ ಬಲಿ ಮೂರ್ತಿ ಐತ ನಿರ್ಮಾಣ ಆಂಡ್ ಐಟ್ ಗೋಪುರ ನಿರ್ಮಾಣಲು ಉಲೈದ ಕೆಲವು ಮೂರ್ತಿದ ಕೆಲವು ಪರಿವರ್ತನೆಲು ಇತ್ಯಾದಿ ಮಾತ 2014 ಇಸವಿಡು ಮಸ್ತ್ ಕೆಲಸಲು ಆತಂಡು ನೆಲ್ಲ ಆಪುಣು ಅಂಚ ಅದು ಪುನಗ ಏಪೊಗ್ಲ ಅಭಿವೃದ್ಧಿದ ಹಂತೊಡಪ್ಪನ ಈ ಕ್ಷೇತ್ರ ನನ್ನಲಾತ ಬೆಳವಣಿಗೆ ಆಪುಂಡು ಅವು ಭಕ್ತರನ್ನ ನೆರವುಡು ಆಪುಂಡು ಭಕ್ತರು ಒಡ್ತಿನಾತು ಸಂಖ್ಯೆಡು ಈ ಕ್ಷೇತ್ರ ಉಲ್ಲೇರು ಪನ್ಪಿನ ಒಂಜಿ ಸಂತೋಷದ ವಿಷಯನು ಈ ಸಂದರ್ಭಗಳು ಪನರೆ ಇಷ್ಟಪಡ್ಬೇಕು ഉടല് ധൂളായി ഗീനതൊഞ്ചി തുടര് അർലൂലെ കാമൽ ഉടല് ധൂളായി ഗീനതൊഞ്ചി തുടര് അർലൂലെ കാമൽ കബിതി മബ്ബു മയക്കോടെന്ന കൈന പത്ത് നടപാല भगवती ओ भ्रामरी ओ भगवती ओ भ्रामरी ತಪ್ಪೆಜೋ ಕುಲ ಚಿತ್ತೋದ ಭಕ್ತಿಗೆ ಶಕ್ತಿನು ಒದಗಾದ ಕಾಪುಲೇ ಪತ್ತಪ್ಪೆಜೋ ಕುಲ ಚಿತ್ತೋದ ಭಕ್ತಿಗೆ ಶಕ್ತಿನು ಒದಗಾದ ಕಾಪುಲೇ ಸಸಿಹಿತ್ಲಿನಲ್ಲಿ ಈಗ ಇರುವ ಭಗವತಿ ದೇವಸ್ಥಾನದ ಬಲಭಾಗದಲ್ಲಿರುವ ಆದಿ ಸ್ಥಳವೆಂದು ಗುರುತಿಸಿದ ಆಲದ ಮರ, ಇದರಡಿಯ ತಂಪು ನೆರಳಿನಲ್ಲಿ ಮಾನವ ಸ್ವರೂಪಿಯಾದ ಈ ನಾಲ್ವರು ಗುಳಿಗ ಸಹಿತರಾಗಿ ವಿಶ್ರಮಿಸುತ್ತಿದ್ದಾಗ ಅಲ್ಲಿಯೇ ಇದ್ದ ಕಣ್ಣಾಯನಲ್ಲಿ ತಮಗೆ ಬಾಯಾರಿಕೆಯಾಗಿರುವುದರಿಂದ ಅಸರನ್ನು ನೀಡಿ ಬಾಯಾರಿಕೆಯನ್ನ ನೀಗುವಂತೆ ಕೇಳಿದರು. ಈ ಮಲಯಾಳಿ ಬಿಲ್ಲವನು ಸ್ವಲ್ಪವೂ ತಡ ಮಾಡದೆ ತೆಂಗಿನ ಮರವನ್ನೇರಿ ಎಳನೀರನ್ನು ಕಿತ್ತು ಅದನ್ನು ಕೆತ್ತಿ ತೂತು ಮಾಡಿ ಹಿರಿಯವಳಾದ ಭಗವತಿಗೆ ಕೊಟ್ಟೆ ಬಿಟ್ಟನು. ಆ ತಾಯಿ ವಿಪರೀತ ದಾಹವನ್ನು ನೀಗಿಸಿಕೊಳ್ಳುವರೆ ಅಮೃತ ಸಮಾನವಾದ ಎಳನೀರನ್ನು ಬಹು ಸಂತೋಷದಿಂದ ಆಗಿಂದಾಗೆ ಘಟಘಟನೆ ಹೀರಿಯೇ ಬಿಟ್ಟಳು. ಇದನ್ನು ಅವಲೋಕಿಸುತ್ತಿದ್ದ ತಂಗಿ ಎಳೆಯ ಭಗವತಿಯು ತನ್ನ ಅಸಮಾಧಾನವನ್ನು ಪ್ರಕಟಿಸುತ್ತಾ ಹಿಂದಿನ ವಾಗ್ದಾನವನ್ನು ನೆನಪಿಸುವುದರೊಂದಿಗೆ
ಸಾಮಾನ್ಯ ಮನುಜನೋರ್ವನು ತೂತು ಮಾಡಿಕೊಟ್ಟ ಈ ಎಳನೀರನ್ನು ನೀನು ಕುಡಿದೆ, ನಮ್ಮಿಂದ ಹೊರಗಾದೆ ಎಂದು ಕರಾರುವಕ್ಕಾಗಿ ನೋಡಿದಳು. ತಂಗಿ, ಇವನು ಯಾರೇ ಆಗಿರಲಿ, ನಮ್ಮ ಕೇಳಿಕೆಯನ್ನು ಸಂತೋಷದಿಂದ ಸ್ವೀಕರಿಸಿ ನೀರನ್ನು ಕೇಳಿದಾಗ ಎಳನೀರನ್ನಿತ್ತು ಭಕ್ತಿ ಪ್ರೀತಿಗಳಿಂದ ಉಪಚರಿಸಿದ. ಅಮೃತವನ್ನೇ ತಂದಿಕ್ಕುವ ಈ ಮನುಷ್ಯನ ಕುಲಗೋತ್ರಗಳನ್ನು ವಿಚಾರಿಸದೆ ನಾವು ಜಾತಿಯಿಲ್ಲದ ಜಲವನ್ನು ಕೇಳಿದ್ದೂ ಹೌದು. ಈತನ ಭಕ್ತಿಗೆ ನಾನು ಮೆಚ್ಚಿರುವೆನು. ಈ ಪ್ರಶಸ್ತವಾದ ಪ್ರದೇಶದಲ್ಲಿಯೇ ನಾನು ನನ್ನ ಗಣಾಧಿಗಳೊಂದಿಗೆ ನೆಲೆಯಾಗುವೆನು. ನೀನು ಇನ್ನು ಮುಂದುವರಿದು ಸನಿಹದಲ್ಲಿರುವ ಮೂಲಿಕಾಪುರದಲ್ಲಿ ಜಲಮಧ್ಯೆ ಪಂಚದುರ್ಗೆಯಾಗಿ ನೆಲೆಯಾಗು. ಮೂಲದುರ್ಗ, ಅಗ್ನಿದುರ್ಗ, ಜಲದುರ್ಗ, ವನದುರ್ಗ ಹಾಗೂ ಅಗ್ರದುರ್ಗ ಎಂದು ಸಹೋದರಿಯನನ್ನ ಹರಸಿದಳು. ಆದರೆ ಭಗವತಿಯನ್ನು ಬಿಟ್ಟು ತಾವು ಸರಿಯುವುದಿಲ್ಲ ಎಂದು ಹಠದಿಂದ ದಂಡರಾಜ, ಘಂಟಾಕರ್ಣ, ಗುಳಿಗ ಶಕ್ತಿಗಳು ಜತೆಯಾಗಿ ನಿಂತವು. ಅಕ್ಕನನ್ನು ತೊರೆಯಲಾರದೆ ಕರಗಿದ ಎಳೆಯ ಭಗವತಿಯು ಪರಿತಪಿಸಿಕೊಂಡು ನುಡಿಯೊಂದನಾಡಿದಳು. ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಅಕ್ಕಪಕ್ಕದಲ್ಲಿ ನೆಲೆಯಾಗುವ ನಾವು ಎಂದಾದರೂ ಭೇಟಿಯಾಗುವುದುಂಟೆ? ಹೌದು, 7 ದಿನಗಳ ಪರ್ಯಂತ ಜರುಗುವ ಉತ್ಸವದ ಆರಂಭದಲ್ಲಿ ಧ್ವಜಾರೋಹಣದಂದು ನನ್ನ ನಿನ್ನ ಭೇಟಿ ಸಪರಿವಾರದೊಂದಿಗೆ ನಡೆಯಲಿ. ಅದೇ ರೀತಿ ಉತ್ಸವದ ಕೊನೆಯಲ್ಲಿಯೂ ಅವರೋಹಣವು ನನ್ನ ಪರಿವಾರವಿದ್ದು ನೆರವೇರಲಿ. ಇದು ಅರ್ಥವತ್ತಾಗಿ ತಲೆತಲಾಂತರದವರೆಗೂ ಮುಂದುವರಿಯಲಿ ಎಂಬ ಅಕ್ಕನ ಮಾತಿನಂತೆ ತಂಗಿಯು ಅಭಯವನ್ನು ಪಡೆದು ಮುಂದುವರಿಯುತ್ತಾಳೆ. ಈ ಸಂಪ್ರದಾಯ ಇಂದಿಗೂ ನಡೆಯುತ್ತಿದೆ. ದೇವಿ ಭಗವತಿಯ ಭಂಡಾರ ಸಹಿತ ತನ್ನ ಪರಿವಾರದೊಂದಿಗೆ ಭಂಡಾರ ಮಂದಿರದಿಂದ ಅಲಂಕೃತರಾಗಿ ವಾದ್ಯ ಘೋಷಗಳೊಂದಿಗೆ ಬಪ್ಪನಾಡಿಗೆ ಹೋಗುವ ವೈಭವವನ್ನ ಭಕ್ತರು ಕಾಣುತ್ತಾರೆ. ಪುಣ್ಯಡೊಂಜಿ ಪರಿಪೂಯೇ ಮೈಮೇದ ಮಾಮೇರುಯೇ, ಪುಣ್ಯಡೊಂಜಿ ಪರಿಪೂಯೇ ಮೈಮೇದ ಮಾಮೇರುಯೇ, ಕರುಣೆಡೊಂಜಿ ಕಣ್ಣಾಯೇ ನಲ್ಮೆದೊಂಜಿ ನಿರಲೇ, ಓ ಭಗವತಿ ಓ ಭ್ರಾಮರಿ, ಓ ಭಗವತಿ ಓ ಭ್ರಾಮರಿ. ಈ ಕ್ಷೇತ್ರದಲ್ಲಿ ನಡಾವಳಿ ಮಹಾ ಉತ್ಸವ, ನವರಾತ್ರಿ, ಭರಣಿ ಮಹೋತ್ಸವ, ನಿತ್ಯ ಪೂಜೆ, ಕಂಚಿಲು ಸೇವೆ, ಉರುಳು ಸೇವೆ, ಗೆಜ್ಜೆ ಸೇವೆ ಇಲ್ಲಿ ನಡೆಯುವ ಪ್ರಮುಖ ಸೇವೆಗಳಾಗಿವೆ. ನಿನ್ನ ದಯೋಟೆ ಭಾಗ್ಯ ಬೊಳ್ಪೋ, ನಿನ್ನ ದಯೋಟೆ ಬುದ್ಧಿ ಸಿದ್ಧಿ, ನಿನ್ನ ದಯೋಟೆ ಭಾಗ್ಯ ಬೊಳ್ಪೋ, ನಿನ್ನ ದಯೋಟೆ ಬುದ್ಧಿ ಸಿದ್ಧಿ, ನಿನ್ನ ದಯೋಟೆ ಪೆರ್ಮೆ ಗೆಲ್ಮೆ ಪಾದವೀರ್ನ ಸಾರ ಸುಲ್ಮೆ, ಓ ಭಗವತಿ ಓ ಭ್ರಾಮರಿ. ಮಾತಾಡಿಲ್ಲ ನಮ್ಮ ಟಿ ವಿದ ಕಾರ್ಯಕ್ರಮದ ಗೆಲಿಗೆ ನಮಸ್ಕಾರ. ನಿರೀಕ್ಷೆ ಬತ್ತಿನ ಪೂರ ಭಕ್ತ ಬದಿಕರಿಗಳ ಎನ್ನ ನಮಸ್ಕಾರ. ಎನ್ನ ಪುತಾರು ಶ್ರೀನಿವಾಸ ಯಾನೆ ಅಪ್ಪು ಪೂಜಾರಿ ಬಂಡದು. ಎನ್ನ ಪುದಾರು ಬಂಡ ಅಪ್ಪು ಪೂಜಾರಿ ಬಂಡ ಎನ್ನ ಈ ಪಟ್ಟದ ಪುತಾರು ಶ್ರೀನಿವಾಸ ಎನ್ನ ಪುದಾರು ಬಕ್ಕ ಯಾನ ಅನುವಂಶಿಕ ಅರ್ಚಕ, ಅನುವಂಶಿಕ ಮುಕ್ತೇಶ್ವರ. ಮುತ್ತ ವಿಶೇಷವಾದ ಸೇವೆಗೆ ಒವ್ವೋ ಸೇವಾ ಭಕ್ತೆ ಭಕ್ತಾಳು ಭಕ್ತೆ ಎಂಚೆಂಚಿನ ಆರೈಕೆ ಮಲ್ತೋನ್ವೇರ ಅಂಚಿನ ಸೇವೆಗೆ ಒವ್ವೋ ಮನಸ್ಸು ಎಣ್ಣೀರ ನಮ್ಮ ಇಂಚಿನೇನು ಸೇವೆ ಕೊರಡಂದತ್ತು ವಿಶೇಷವಾದ ಕೆಲವೇ ಸೇವೆ ಮತ್ತು ವಿಶೇಷ ದಪ್ಪುಂಡು. ಅಂಚಿನಲ್ಪ ಅಗಲಗಲ ಭಕ್ತಿಗೆ ಅಗಲ ಶಕ್ತಿ ಅನುಸರಿಸ್ತದೆ ಪ್ರಾರ್ಥನೆ ಮಲ್ತಂಟ ಆ ದೇವಿ ಅಪ್ಪೆ ಗೆತನ್ವೇರು ಅವೇನು ಈಡೇರಿಸಲಕ್ಕೆ ಹೊರಪೇರು. ಮುಲ್ಪ ವಿಶೇಷವಾದ ಉರುಳು ಸೇವೆ ಉಂಡು, ಕಂಚಿಲ ಸೇವೆ ಉಂಡು, ಬೊಕ್ಕ ತುಳಬರ ಸೇವೆ ಉಂಡು. ಐಕ್ ಮಾತ ಕಾರ್ಯನಿಮಿತ್ತ ಸೇವೆಲು ತಪ್ಪುಂಡು. ಉರುಳು ಸೇವೆದಾನೆ ಪಂಡ ಅವಾಗೆಲ್ಲ ಭಕ್ತಿ ನಡಪರೆ ಆಪಜಿ, ಅಂಗವೈಕಲ್ಯ ಅಪ್ಪುಂಡು, ನರದುರ್ಬಲ್ಯ ಅಪ್ಪುಂಡು, ಚಲಕದ ಉಂತರೆ ಆಪಜಿ ಅವು ಬಾಲೆ ನಡತದ್ದು ಎಡ್ಡಾದ ಬತ್ತನ ಮುಲ್ಪ ಅಪ್ಪನ ಮಡಸ್ಥಾನ ಪಾಡವೆ ಅನ್ಪಿನ ಪರಕೆ ಬಂಪನ ಗುಳುಪುರು ಅಂಚಿನ ಹಾಪುಂಡು. ಬೊಕ್ಕ ಆಗಲೇ ಆರೋಗ್ಯ ಮಿತ್ತ ಆರೋಗ್ಯದಲ್ಲ ಒಂಜಿ ಮೇಟ್ ಚರ್ಮ ರೋಗ ವ್ಯಾಧಿ ಮತ್ತು ಅಂಚೆ ಹಾಪುಂಡು. ಅಂಚಿನ ಅಲ್ಪಲ್ಲ ಉರುಳು ಸೇವೆ ಮಲ್ಪಣ ಅಂದ್ರೆ ಐಕಲ ಪೋಪುಂಡು, ಐಕಲ ಆ ಪರಕೆ ನರಪುಂಡು. ಭಕ್ತನ ನಂಬಿಕೆಗೆ ಆಗಲು ಪನೋನೆ ಬರಕ್ಯಾರ
ಬಕ ಜೋಕಲಿಗೆ ಜಾನಿನಾಗಲು ಬಾಲೆಗೆ ಅಪ್ಪೆ ಬಂಜೆ ಗರ್ಭವತಿ ಆದ ಬಾಲೆ ಪಾಂಡ ನಾಂಡ ಕಂಚಿಲು ಸೇವೆ ಪನ್ಪರು ಬೊಕ್ಕ ಅಪ್ಪೆಲ್ಲ ಬಾಲ್ಯ ತುಲಬಾರ ಸೇವೆ ಪನ್ಪರು ತುಲಬಾರ ತೂಕ ತೂ ಮಸ್ತ್ ಜನಕ್ಕಳು ಭಕ್ತರಿಗೆ ಮಾತಲ್ಲಿ ವೀಕ್ಷಣೆ ಗೊತ್ತು ಆದಪ್ಪು ತೂದುಪ್ಪೇರು ಪ್ರತಿ ಉತ್ಸವ ಕಾಲ ಅದೆಲ್ಲ ಪೂಜಿ ಉತ್ಸವ ಕಾಲಗೂ ವಾರ್ಷಿಕ ಉತ್ಸವ ಬೊಕ್ಕೊಂಜಿ ಮುಲ್ಪ ಅಕ್ಟೋಬರ್ 27 ಹೆಚ್ಚೆ ಬರ್ಪುಂಡು ಹೊಸ ನಡರದೆ ಉತ್ಸವ ಆ ಪೊರ್ತು ಮಾತ್ರ ಸಂಖ್ಯೆ ಆಪುಂಡು ಬೊಕ್ಕ ಕಂಚಿಲು ಸೇವೆ ಇತ್ತೆ ಅಧಿಕ ಹೆಚ್ಚಿಗೆ ಆವೊಂದುಂಡು ಹೆಚ್ಚಿಗೆ ಆವೊಂದರಿಗೆ ಇತ್ತೆ ಕರಿನ ವರ್ಷೋಡು ದೇವರನ್ನ ಅನುಮತಿಗೆ ತಂದು ವರ್ಷೋಗಿ 2 ಸರ್ತಿ ಮಲ್ಪುನು ಬಂಡ ಪ್ಲಾನ್ ಮಲ್ದಂಡು ಅಂಚ ಮರಣಿ ಅಕ್ಟೋಬರ್ 27 ಮತ್ತೆ ಭಕ್ತಿಯರು ಕೈತಾಲ್ದಾಗಲು ಅದಕ್ಕೆ ಸ್ಪಂದನೆ ಮಲ್ತೇರು ಕೆಲದ ಬಂದು ಆಮೆ ಸೂತಗಳು ಬರ್ತಾರೆ ಮಲ್ಪರೆಗೆ ಆಪೋಜಿ ಅದಕ್ಕೆ ಅದು ಪುನಃ ರಜೆ ದಿನದ ಹೊರತಾಗ ಜೋಕಲಿ ಎಕ್ಸಾಮ್ ಮಾಡ್ಕೊಂಡು ನೆಕ್ಸ್ಟ್ ತುಲೆ ಮಾರ್ಚ್ ಏಪ್ರಿಲ್ 24 ಉತ್ಸವ ಆಂಡ ಅದಕ್ಕೆ ವೃತ್ತನೇ ಮಲಕುಲ್ಲಾರೆಪ್ಪುಂಡು ಇಂಚಿನ ಒಂದೆಟ್ಟು ಪನಗ ಆ ಸೇವೆ ಮಲ್ಪರೆಗೆ ಅವಕಾಶ ಅವು ಸವರ್ತು ಮಾತ್ರ ಅಂಚಿನ ಸೇವೆ ಮಲ್ಪೇರು ಅಂಚ ಸೇವೆ ನಾನಾ ತಂಡ ಈ ಕ್ಷೇತ್ರಕ್ಕೆ ದಾನ ಬಂಡ ಭಕ್ತಿಯರು ಸಂಕಲ್ಪ ಮಲ್ಪೇರು ಇಂಚಿನೇನು ಸೇವೆ ಇಂಚಿನೇನು ಪರಕೆ ಬಂದ ಉದ್ದೇಶದಲ್ಲ ಪೂಜೆ ಅಕಲಕಲ ಮನಸ್ಸು ಬತ್ತೀನಿ ಇತ್ಯಾದಿಗಳು ತೂದುಪಾರು ಸೀರೆಲಗೊನ ಪೇರು ಇಲ್ಲದಾಗ ಜಾಗ ಅವಡು ಇಲ್ಲು ತಿಕ್ಕೋಡು ಬಂಡು ಇತ್ತಲಿ ಬಂಡೆ ಇತ್ತಲಿ ದಿಗಲ ವಿಕ್ಕೆಂಡು ತೂವಾಡು ಪಟ್ಟೆ ಸೀರೆ ಕಂತು ಒಪ್ಪಿದ್ದು ದೇವರಿನ ಕುರ್ಲ ಒಪ್ಪಿಸಾಯರು ಬೈಕ್ ಬಂದಾರು ಬಂಡ್ಕಿನ ಇಂಚಿನ ಮನಸ್ಸಿಗೆ ಸಂಕಲ್ಪ ಮಲ್ಪೇರು ಆ ಭಕ್ತಿ ನಮ್ಮ ಮನುಷ್ಯನ ಮಾನವನ ಭಕ್ತಿಯಿಂದ ಮಿತ್ತು ಆ ದೇವರು ಐಕ್ಯವಾದ ಪೇರು ಅಂಚಿನಲ್ಪ ಊರು ಪರ ಊರು ಅರ ಊರು ಪರ ಊರು ಮದೇಶ ವಿದೇಶೋಡು ಎಂಚಿನ ಕಷ್ಟ ಕಾಲಗುಲ ನೆನೆತ್ತಿನಲ್ಪ ದೇವರಿಗೆ ಪ್ರಾರ್ಥನೆ ಮಲ್ತೊಂದ್ರೆ ಆ ಕಾಲಸ ಈಡೇರಿಸೋದು ಕೊರಪೇರು ಈತ ಒಂಜೇ ಪಾತ್ರ ನಿಗಲು ತೂಯರು ನಿಗಲು ಬಂದಾಗ ಕಾಮತ್ತು ಒಳು US ಅಮೇರಿಕಡಲ್ಲಿರು ಆಗಲಿಂಚಿನ ಒಂಜಿ ಪ್ರಾರ್ಥನೆಗೆ ದಿವಂಡೇರು ಒಂಜಿ ಮೊತ್ತಕ್ಕಂಥದ್ದು ದೇವರಿಗೆ ಸಮರ್ಪಣೆ ಇನ್ನಿತ ದಿನ ಬತ್ತೇರು ಅಂಚಿನ ದೇವರ ವ್ಯಕ್ತಿ ಇಂಚಿನಲ್ಲಿ ಜಾಗಡೆ ಬರ್ತದೆ ಪ್ರಾರ್ಥನೆ ಮಾಡ್ಬೋದು ಭಕ್ತಿ ನಂಬಿಕೆ ಅಂಚಿನ ಭಕ್ತಿ ನಂಬಿಕೆ ಇದ್ದಾಕಿನ ಆ ದೇವರು ಒಲ್ಪ ನಂಗೆ ಒಲ್ಪ ಹೋದು ಮುಟ್ಟೋಡು ನನಗೆ ಏತೋ ಟೈಮ್ ಬೋಡು ಪರ್ಮಿಷನ್ಗೆ ಎತ್ತೊಂಡು ಅಮೇರಿಕೆ ಬೋಡು ಆ ದೇವ್ರ ಕಾಣೋರು ಅಮೇರಿಕ ನೆಟ್ಟು ಕುದೊಂದು ಪೇರು ಅಂಚಿನಲ್ಪ ದೇವ ಅಕಲ ಭಕ್ತಿ ಅಕಲ ಶಕ್ತಿ ಅನುಸರಿತ ದೇವರು ಸೇವೆ ಕೊರ್ಪೇರು ಅಂಚ ಮುಲ್ಪ ನೆಲವಾದ ಆದಿ ಸ್ಥಳ ತುಂಬತ್ತ ವೀಕ್ಷಣೆ ಮಾಡ್ಕೊಂಡು ದೇವರ ದೇವರಲ್ಪ ಕುಲ್ಲು ದಿನ ಜಾಗ ಸಪ್ತ ದುರ್ಗಿಯರು ಇನ್ನಿಕಲು ನಂಗೆ ಬಾಂಧವ್ಯ ದಾನೆ ಪಂಡ ಬಪ್ಪನಾಡಗಿಲ್ಲ ಸಶಸ್ತ್ರ ಭಗವತಿಗಳ ನಿಖರವಾದ ಬಾಯ್ತಿನ ಬಾಂಧವ್ಯ ನೂಲ್ಪ ಉತ್ಸವ ಪೋದು ಆ ಭಗವತಿ ಪರಿಹಾರ ಸವಿತ ಪೋದು ಉತ್ಸವ ಧ್ವಜವನ್ನು ಪಾಲ್ಗೊಳ್ಳಂದೆ ಕೊಡಿ ಏರುನ ಕ್ರಮ ಇಜ್ಜಿ ಬಕ್ಕ ಪಾಲ್ಗೊಳ್ಳೋದು ಉತ್ಸವ ಅದು ಧ್ವಜ ಇಳಿಸೋನ ಭಗವತಿನ ಅಧಿಕಾರ ಅದುಕೊಂಡು ಇನ್ನಿಕ್ಕೆಲ್ಲ ಆ ಸೇವೆ ನಾವು ನಡೆದೊಂದುಂಡು ಫಲಾಪೇಕ್ಷೆ ದಾಂತೆ ಭಗವತಿ ಭಂಡಾರೋಡು ಖರ್ಚು ಮಲ್ತಂದು ಪೋಪುಂಡು ಅಲ್ಪ ಪಕ್ಕೆ ಫಲಾಪೇಕ್ಷೆ ಆಗಲ್ಲ ಖರ್ಚಿಡಗಲು ಲಿಪ್ಪನದ್ದು ದೇವರನ ವಚನಗೂ ಇನ್ನೆಂಕಲು ನಮ್ಮ ಹಿರಿಯರು ಮಲ್ತೊಂದು ಬೈದಾರೆ ಅವೇನೆಂಕಲು ಎಲ್ಲೇ ಪ್ರಾಯದಕ್ಕಿಲ್ಲ ಎಂಕಲು ಇನ್ನಿತ್ತಕ್ಕಿಲ್ಲ ಮಲ್ತೊಂದಿಲ್ಲ ದುಂಬುಗಳು ಅಂಚೆ ನಡಪುಂಡು ದೇವೇರು ಆ ಭಗವತಿ ಅಪ್ಪೆಗೆ ದುರ್ಗಾ ಪರಮೇಶ್ವರ ಎಂಚೆಂಚ ಸಂಬಂಧ ಉಂಡ ಅವು ಅನವರಾತು ಸೂರ್ಯಚಂದ್ರ ಕಾಲ ಮಟ್ಟ ನಡತೊಂದುಪ್ಪುಂಡು ಪಂಡದು ಇನ್ನೊಂದು ಎಂಕ್ ಕೊರಿಯರ್ ಅವಕಾಶಗೆ ಎಂಕ್ ಹೆಚ್ಚ ಭಕ್ತರನ್ನ ಬೇಡಿಕೆ ಪ್ರಾರ್ಥನೆ ಉಪ್ಪೇರು ಅದಕ್ಕೆ ವರ್ಣಕ್ಕೆ ಈ ನಮ್ಮ TV ಬಂದೊಳಗೆ ಆಯ್ತ ಪ್ರಾಯೋಜಕರನಾಗಲಿ ಮಾತೆಲ್ಲ ಎಡ್ಡೆ ಅವಾರ್ಡು ಶುಭ ಅವಾರ್ಡು ಮಾತ ಇನ್ನು ಕೇನ್ಯಾಗಲಿಗಿಲ್ಲ ಪರ್ಪಿನಾಗಿಲ್ಲ ಮಾತ ಭಕ್ತ ಭಜಕರಿಗಿಲ್ಲ ಮಾತೆಲ್ಲ ಭಗವತಿ ಅಪ್ಪೆ ಅರಸದು ತುಂಬ ಒಂದೆಟ್ಟು ಆಗಲಿ ಸಂರಕ್ಷಣೆ ಮಲ್ಪಾಡು ಸದಾ ಆಶೀರ್ವಾದ ಕೊರಂದುಪ್ಪಾಡು ಅಪ್ಪೆನೊಟ್ಟಿಗೆ ದರ್ಶನ ಮಲ್ಪರೆ ಭಕ್ತರೇ ಬರಂದುಪ್ಪಲೆ ಸೇವೆ ಮಲ್ತೊಂದುಪ್ಪಲೆ ಪತ್ತಪ್ಪೆ ಜೋಕುಳೇನ ಒತ್ತಟ್ಟು ಮಲ್ಪಾದು ಪತ್ತಪ್ಪೆ ಜೋಕುಳೇನ ಒತ್ತಟ್ಟು ಮಲ್ಪಾದು ಭಕ್ತಿಗಿಂಬು ಕುರ್ತು ಎಡ್ಡೆ ಅರ್ತಿಡ ಭಯ ಕುರ್ಲಪ್ಪೆ. ಶರಣಾಗಿ ಬಂದವರಿಗೆ ಶಾಶ್ವತ ಸುಖವನ್ನ ನೀಡುವಳು ತಾಯಿ ಭಗವತಿ. ಅನೇಕ ಬಾರಿ ತನ್ನ ಮಹಿಮೆಯನ್ನ ಜ್ವಾಲಾಮುಖಿಯಂತೆ ತಕ್ಷಣಕ್ಕೆ ಸ್ಫೋಟಿಸಿದವಳು. ಭತ್ತದ ಹೊಟ್ಟಿನೊಳಗಿರುವ ಕೆಂಡದಂತೆ ಈಕೆಯ ಇರುವು ಇರುವುದು.
ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿರುವ ಏಕದಾರುಪೀಠದಲ್ಲಿ 4 ಶಕ್ತಿಗಳು ಪ್ರತಿಷ್ಠೆಗೊಂಡಿವೆ. ನಮ್ಮ ಎಡಭಾಗಕ್ಕೆ ಘಂಟಾಕರ್ಣ, ಎಳೆಯ ಭಗವತಿ, ಬಲಭಾಗದಲ್ಲಿ ಹಿರಿಯ ಭಗವತಿ, ದಂಡರಾಜರು ಇದ್ದು ಚೀರುಂಬ ನಾಲ್ವರೆಂದು ಕರೆಯುತ್ತದೆ. ತುಂಜಿಪುರ್ಲು ಈ ಪುಣ್ಯಕ್ಷೇತ್ರ ಕಡಲ ಸಿರಿ ಸೀಮೆದ ಉಡಲಗುಂಡೊಡು ಸಸಿ ಬಿತ್ತಲದ ಮಣ್ಣ ತುಡರ ದಂಡಡು ಬೆಳಗುನ ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ ಅಮ್ಮ ಭಗವತಿ. ಶ್ರೀ ಭಗವತಿ ತಾಯಿ ಜಗದಂಬೆ ಸರ್ವರಿಗೂ ಸನ್ಮಂಗಲವನ್ನುಂಟು ಮಾಡಲಿ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.